ಇಂಡಿಯಾ ವಿಶ್ವದ ಎಲ್ಲ ದೇಶಗಳಿಗೆ ಶೆಲ್ಟರ್, ಬೆಸ್ಟ್ ಟ್ರೀಟ್ಮೆಂಟ್ ವಿತ್ ಚೀಪೆಸ್ಟ್ ಎಕಾನಮಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಮ್ಮ ದೇಶ ಇದೆ. ನಾವು ಕರೆಕ್ಟಾಗಿ ನಾವೆಲ್ಲ ಹೆಲ್ತ್ ಪಾಲಿಸಿ ಮತ್ತು ನಮ್ಮ ಹೆಲ್ತ್ ಟೂರಿಸಂ ಮಾಡಿದರೆ ಅಮೇರಿಕಾದಲ್ಲಿ ಎಥನಿಕ್ ಗ್ರೂಪ್ ಅಂತ ಇದೆ, ಅಲ್ಲಿ ವೈಟ್ಸ್ಗೆ ಮತ್ತು ನಮ್ಮ ಇವರಿಗೆ ಅವ್ರದ್ದೊಂದು ಅಸೋಸಿಯೇಷನ್ ಇದೆ. ಬೇರೆ ಎಥನಿಕ್ಸ್ ಯಾರು ಬೇರೆ ಔಟ್ಸೈಡಿಂದ ಯಾರು ಹೋಗಿದ್ದಾರೆ ಅವರು ಒಂದು ಅಸೋಸಿಯೇಷನ್ ಮಾಡಿದ್ದಾರೆ, ಅಮೇರಿಕಾ ಎಥನಿಕ್ ಗ್ರೂಪ್ ಅಂತ ಸಮ್ಮಿಟ್ ಅಂತೇಳಿ. ಅವರು ಪ್ರತಿ ವರ್ಷ ಕೂಡ ವಿಶ್ವದ ವಿವಿಧ ಸೇವೆ ಮಾಡಿದಂಥ ಸುಮಾರು 20 ಜನರಿಗೆ ಈ ವರ್ಷ ಕೊಟ್ಟಿದ್ದಾರೆ, ಬೇರೆ ಬೇರೆ ದೇಶದವರಿಗೆ. ಅದರಲ್ಲಿ ಭಾರತ ದೇಶದಿಂದ ನನ್ನ ಲೀಡರ್ಶಿಪ್ ಮತ್ತು ಸರ್ವಿಸಿಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ವಿಜಯನಗರದ ಸ್ಯಾಮ್ ಪೀಟ್ರೋಡ್ ಅವರಿದ್ದರು, ಮತ್ತು ಚೈನಾದ ಒಬ್ಬರಿದ್ದರು, ಸೊ ಬೇರೆ ಬೇರೆ ದೇಶದವರಿದ್ದರು. ಅದು ಅದರ ನಂತರ ನಾವು ಒಂದು ಮಿಲೆಟ್ಗೆ ಸಂಬಂಧಪಟ್ಟಾಗೆ ನಮ್ಮ ಕೌನ್ಸಿಲ್ ಜನರಲ್ ಆಫ್ ಚಿಕಾಗೋ ಇವತ್ತೊಂದು ಮೀಟಿಂಗ್ ಆಯಿತು. ಅದಕ್ಕೆ ಭಾರತದಲ್ಲಿ ಮಿಲೆಟ್ ಉತ್ಪಾದನೆ ಆಗ್ತದೆ, ಅದರ ಅಗತ್ಯತೆ ಅಲ್ಲಿದೆ ಆ ದೇಶದಲ್ಲಿ. ಸೊ ಭಾರತದ ಮಿಲೆಟ್ನ ರೈತರಿಗೆ ಹೇಗೆ ಅಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಒಂದು ಚರ್ಚೆ ನಡೆದಿದೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ದೊಡ್ಡ ಮಟ್ಟದೊಂದು ಮಿಲೆಟ್ ಕಾನ್ಕ್ಲೇವ್ ಮಾಡ್ತಾರೆ ವಾಷಿಂಗ್ಟನ್ನಲ್ಲಿ ಅಕ್ಟೋಬರಲ್ಲಿ. ಸೊ ದೇ ವಾಂಟ್ ಆಲ್ ದಿ ಇಂಡಿಯನ್ ಫಾರ್ಮರ್ಸ್, ಅಗ್ರಿಕಲ್ಚರಿಸ್ಟ್ ಆದಾಗ ಅವ್ರಿಗೆ ಇದರ ಬಗ್ಗೆ ಸಪೋರ್ಟ್ ಮಾಡಲಿಕ್ಕೆ ದಿಸ್ ವಿಲ್ ನಮ್ಮ ರೈತರಿಗೆ ಕೂಡ ಪ್ರಯೋಜನ ಆಗ್ತದೆ, ಮತ್ತು ಅಲ್ಲಿ ಕೂಡ ಒಂದು ಮಾಹಿತಿ ಕೊಟ್ಟಂಗೆ ಆಗ್ತದೆ. ಕೆಲವೊಂದು ಇವತ್ತು ಅವರ ಹಾಸ್ಪಿಟಲ್ ಸಿಸ್ಟಮ್ ನೋಡಿ, ನಮ್ಮ ದೇಶಕ್ಕೂ ಅವ್ರಿಗೂ ಅಜಗಜಾಂತ ವ್ಯತ್ಯಾಸ ಇದೆ. ಅಮೇರಿಕಾ ದೇಶ ಬೇರೆ ದೇ ರನ್ ಆನ್ ರೆವೆನ್ಯೂ ಆ್ಯಂಡ್ ಟ್ಯಾಕ್ಸಲ್ಲಿ, ಅವರು ರೆವೆನ್ಯೂ ಮತ್ತು ಟ್ಯಾಕ್ಸ್ನಲ್ಲಿ ನಡೆಯುವುದು. ಪ್ರತಿಯೊಂದು ಕೂಡ ಅವ್ರದ್ದು ಟ್ಯಾಕ್ಸ್ ಇದೆ, ರೆವೆನ್ಯೂ ಇದೆ, ದುಡ್ಡಿದೆ. ನಾವು ಟ್ರೆಡಿಷನಲ್ ಮತ್ತು ಹ್ಯುಮ್ಯಾನಿಟಿಯಲ್ಲಿ ನಡೆಯುವುದು ನಮ್ಮ ದೇಶ. ನಮ್ಮ ಸಂಪ್ರದಾಯ ಮತ್ತು ಕರುಣೆ ಮುಖಾಂತರ ಮಾನವೀಯತೆಯ ದೇಶ. ಅಲ್ಲಿ ಒಬ್ಬ ಬೆಳಿಗ್ಗೆ ತಂದು ಗಾಡಿ ಸಂಜೆ ತಗೊಂಡು ಹೋಗಬೇಕಾದ್ರೆ 50,000 ಕಟ್ಟಬೇಕು ಕಾರ್ಪೊರೇಷನಿಗೆ. ಇಲ್ಲಿ ನಮ್ಮ ತಮ್ಮದಲ್ಲಿ ಒಂದು ಗೂಡಂಗಡಿ ಇಡ್ತೇನೆ ಅಂತೇಳಿ ನಾವು ಆಯ್ತು ಅಂತ ಇರ್ತೇವೆ, ಅವ್ನು ನಡು ಮಾರ್ಗದಲ್ಲಿ ಇರ್ತಾನೆ, ಹೋಗಿ ತೆಗಿಲಿಕ್ಕೆ ಮನಸ್ಸು ಬರೋದು. ಯಾಕೆ? ಅವನ ಮನೆಯವರು ನೋಡಿ, ಅವನ ಮಕ್ಕಳನ್ನು ನೋಡಿ, ಆ ಮಾನವೀಯತೆ ಕರುಣೆ ಈ ರೀತಿಯಿಂದ. ಅಲ್ಲಿ ಅದಿಲ್ಲ, ಓನ್ಲಿ ಕ್ಲಿಯರ್ ಕಟ್ ಇದಕ್ಕೆ. ಮತ್ತು ಅಲ್ಲಿ ಕೆಲವು ರಾಜ್ಯಗಳಲ್ಲಿ ಏನಿದೆ ಅಂತೇಳಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತಿದೆ ಅಲ್ಲಿ. ಅದಂತ ನಾನೇನೋ ತೀರಿ ಹೋದರೆ 50% ಮೈ ಪ್ರಾಬ್ಲಮ್ ಗೋ ಟು ದಿ ಗೌರ್ಮೆಂಟ್, ಮತ್ತು ಉಳಿದ 50% ಹೆಂಡತಿ ಮಕ್ಕಳಿಗೆ. ಸೊ ಬೇರೆ ಬೇರೆ ಟೈಪ್ ಇರುವಂಥದ್ದು. ಅಲ್ಲಿ ಇನ್ಶೂರೆನ್ಸ್ ಸ್ಕೀಮೇ ಬೇರೆ. ಆದ ಕಾರಣ ಹೆಲ್ತ್ಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ನೋಡೋಕ್ಕೂ ಇಂಡಿಯಾ ಇಸ್ ಮಚ್ ಬೆಟರ್. ಅಲ್ಲಿ ಸ್ಪೆಷಲಿಸ್ಟ್ ಇರ್ಬೋದು, ಯಾಕೆಂದರೆ ಒಂದು ಆಪ್ರೇಷನ್ಗೆ ಕಾಯಬೇಕು, 1 ತಿಂಗಳು 2 ತಿಂಗಳು ಕಾಯಬೇಕು. ಮತ್ತು 10 ಟೈಮ್ಸ್ ರೇಟ್ ಇಲ್ಲಿಗಿಂತ 10 ಪಟ್ಟು. ಸೊ ಇಂಡಿಯಾ ಈಸ್ ಅ ಶೆಲ್ಟರ್. ಇಂಡಿಯಾ ವಿಶ್ವದ ಎಲ್ಲ ದೇಶಗಳಿಗೆ ಶೆಲ್ಟರ್, ಬೆಸ್ಟ್ ಟ್ರೀಟ್ಮೆಂಟ್ ವಿತ್ ಚೀಪೆಸ್ಟ್ ಎಕಾನಮಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಮ್ಮ ದೇಶ ಇದೆ. ನಾವು ಕರೆಕ್ಟಾಗಿ ನಾವೆಲ್ಲ ಹೆಲ್ತ್ ಪಾಲಿಸಿ ಮತ್ತು ನಮ್ಮ ಹೆಲ್ತ್ ಟೂರಿಸಂ ಮಾಡಿದರೆ, ಆನ್ ಅರೈವಲ್ ವೀಸಾ ಇದನ್ನೆಲ್ಲ ಫಾಸ್ಟ್ ಮಾಡಿದರೆ ತುಂಬ ಇಲ್ಲಿ ನಮಗೆ ಅವಕಾಶ ಇರುವಂಥದ್ದು. ನಾನು ಇವತ್ತು ನೋಡಿದಂಥ ವಿಚಾರ ಇಲ್ಲಿ. ಅದ್ರ ಜೊತೆ ನಾನು ಫುಡ್ ಸೇಫ್ಟಿ ಒಂದು ಯೂನಿವರ್ಸಿಟಿ ಕೂಡ ಹೋಗಿದ್ದೇನೆ. ಅದರ ಬಗ್ಗೆ ಕೂಡ ನಾನು ಭಾಳ ಇವತ್ತು ನಮ್ಮ ಫುಡ್ ಸೇಫ್ಟಿ ಕೆಲವು ನಾಮ್ಸನ್ನೆಲ್ಲ ಕೂಡ ನಾವು ಇವತ್ತು ಚೇಂಜ್ ಮಾಡ್ತೇವೆ. ಅದರಲ್ಲಿ ಅವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಫುಡ್ ಸೇಫ್ಟಿ ಅಂದರೆ ದೇ ಆರ್ ವೆರಿ ಸ್ಟ್ರಿಕ್ಟ್.